ಆಹಾರೋತ್ಸವ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಶಿಬಿರ ಉಚಿತ ಆಯುರ್ವೇದ ಚಿಕಿತ್ಸಾ ಶಿಬಿರವು ನಗರದ ಕೊಡಿಯಲ್ಬೈಲ್ನಲ್ಲಿರುವ ಶಾರದಾ ವಿದ್ಯಾಲಯದಲ್ಲಿ ತಲಪಾಡಿ ಶಾರದಾ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ಆಸ್ಪತ್ರೆ ಮತ್ತು ಪುತ್ತೂರಿನ ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟ್ ಸಹಯೋಗದೊಂದಿಗೆ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಉಡುಪಿ ಎಸ್ಡಿಎಂ ಆಯುರ್ವೇದ ಕಾಲೇಜು ಮತ್ತು ಆಸ್ಪತ್ರೆಯ ಪ್ರಾಂಶುಪಾಲ ಡಾಕ್ಟರ್ ಬಿ ಶ್ರೀನಿವಾಸ್ ಆಚಾರ್ಯ ಮಾಡಿದ್ರು. ಕಾರ್ಯಕ್ರಮದಲ್ಲಿ ಪ್ರಖ್ಯಾತ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಜ್ಞ ಉಡುಪಿಯ ಡಾಕ್ಟರ್ ಮೊಹಮ್ಮದ್ ರಫೀಕ್ ರವರು ನಿತ್ಯ ಜೀವನದಲ್ಲಿ ಆಹಾರ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯ ಮಹತ್ವ ಎಂಬ ವಿಷಯದ ಕುರಿತು ಉಪನ್ಯಾಸ ನೀಡಿದ್ರು. ಇವತ್ತು ಎಣ್ಣೆ ಮಿಲ್ಲಿನವರು ಬಹಳಷ್ಟು ಜನ ಮಾಲೀಕರು ನಮ್ಮ ಪರಿಚಯದವರಿದ್ದಾರೆ. ಕೆಲವರು ಮಾತ್ರ ಅಂತಂದ್ರೆ ಎಣ್ಣೆಯನ್ನು ಉತ್ಪಾದನೆ ಮಾಡುವಾಗ ಅವರು ಯಾವುದೇ ಎಳ್ಳು ತಂದು ಕೊಬ್ಬರಿ ತಂದು ಎಣ್ಣೆಯನ್ನು ಮಾಡುವುದಿಲ್ಲ. ಅವರು ಕೆಲವು ಕಡೆಯಿಂದ ಎಣ್ಣೆ ತರ್ತಾರೆ, ಅದನ್ನು ಮಿಕ್ಸ್ ಮಾಡಿ ನಮಗೆ ಮಾರುಕಟ್ಟೆಗೆ ಹಾಕ್ತಾರೆ. 10 ಲೀಟರ್ ಕೊಬ್ಬರಿ ಎಣ್ಣೆ ಅಥವಾ ಯಾವುದೇ ರೀತಿಯ ಎಳ್ಳೆಣ್ಣೆ ಅಥವಾ ರಿಫೈನ್ಡ್ ಆಯಿಲ್ ಇರ್ಬೋದು. 10 ಲೀಟರ್ ರಿಫೈನ್ಡ್ ಆಯಿಲ್ ಅವರು ಸೇಲ್ ಮಾಡಬೇಕಾದ್ರೆ 1 ಲೀಟರ್ ಮಾತ್ರ ಪರ್ಟಿಕ್ಯುಲರ್ ಆಯಿಲನ್ನು ಹಾಕ್ತಾರೆ. ಎಲ್ಲರೂ ಅಲ್ಲ, ಯಾಕಂದರೆ ಎಣ್ಣೆ ಮಾಲೀಕರು ಎಲ್ಲರೂ ಆ ರೀತಿಯ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಶಾರದಾ ವಿದ್ಯಾಸಂಸ್ಥೆಗಳ ಅಧ್ಯಕ್ಷ ಪ್ರೊಫೆಸರ್ ಎಂಬಿ ಪುರಾಣಿಕ್ ವಹಿಸಿದ್ರು. ಮುಖ್ಯ ಅತಿಥಿಗಳಾಗಿ ಪುತ್ತೂರು ಶ್ರೀ ಸರಸ್ವತಿ ಚಾರಿಟೇಬಲ್ ಟ್ರಸ್ಟಿನ ಮ್ಯಾನೇಜಿಂಗ್ ಟ್ರಸ್ಟಿ ಹಾಗೂ ಮಂಗಳೂರು ಕ್ಯಾಂಪ್ಕೋದ ಅಧ್ಯಕ್ಷ ಎಸ್ಆರ್ ಸತೀಶ್ ಚಂದ್ರ ಆಗಮಿಸಿದ್ರು. ಶಾರದಾ ಆಯುರ್ವೇದ ಆಸ್ಪತ್ರೆಯ ಹಿರಿಯ ವೈದ್ಯ ಡಾಕ್ಟರ್ ರಾಜೇಶ್ ಪಾದೇಕಲ್ಲು ಮಾತನಾಡಿ, ಈ ಆಹಾರೋತ್ಸವದಲ್ಲಿ ದಿನನಿತ್ಯ ನಿಮ್ಮ ಜೀವನದಲ್ಲಿ ಯಾವ ಆಹಾರವನ್ನ ಯಾವ ರೀತಿ ಸೇವಿಸಬೇಕು, ಸಿರಿಧಾನ್ಯಗಳಿಂದ ಯಾವೆಲ್ಲ ಪದಾರ್ಥಗಳನ್ನ ಮಾಡಬಹುದು ಎಂಬೆಲ್ಲವುದನ್ನ ತಿಳಿಸಲಾಗುವುದು ಎಂದರು. ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವತಿಯಿಂದ ಆಹಾರೋತ್ಸವ ಮಾಡ್ತಾ ಇದ್ದೇವೆ. ಈ ಆಹಾರೋತ್ಸವದಲ್ಲಿ ದಿನನಿತ್ಯ ಜೀವನದಲ್ಲಿ ನಾವು ಯಾವ ಆಹಾರವನ್ನು ಹೇಗೆ ತಗೊಳ್ಬೇಕು, ಅದೇ ರೀತಿ ಸಿರಿಧಾನ್ಯ ಅದನ್ನು ಹೇಗೆ ಮಾಡೋದು, ಅದರಲ್ಲಿ ಯಾವುದೆಲ್ಲ ಪದಾರ್ಥಗಳನ್ನು ಮಾಡಬಹುದು, ಇಡ್ಲಿ ಇರಲಿ, ಉಪ್ಪಿಟ್ಟು ಇರಲಿ, ದೋಸೆ ಇರಲಿ, ಪರೋಟ, ಹಾಗೆ ನಿಮಗೆ ಚಿತ್ರಾನ್ನ ಇಂಥದ್ದೆಲ್ಲ ಮಾಡುವ ಬಗ್ಗೆ ನಾವು ರುಚಿಗೆ ಕೊಡ್ತೇವೆ. ಅದೇ ರೀತಿ ಹೇಗೆ ಮಾಡೋದು ಅಂತ ತಿಳಿಸಿಕೊಡ್ತೇವೆ. ಶಿಬಿರದಲ್ಲಿ ಸಾವಯವ ಉತ್ಪನ್ನಗಳ ಮಾರಾಟ, ತಜ್ಞ ವೈದ್ಯರಿಂದ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ತಪಾಸಣೆ ಹಾಗೂ ಉಚಿತ ಔಷಧಿಗಳ ವಿತರಣೆ, ಪ್ರಕೃತಿ ಚಿಕಿತ್ಸಾ ಆಹಾರದ ವೈವಿಧ್ಯತೆಗಳ ತಯಾರಿ ವಿಧಾನ ಹಾಗೂ ಅವುಗಳನ್ನು ಸವಿಯುವ ಅವಕಾಶ, ಖಾದಿ ಭಂಡಾರ, ಮಾರಾಟ ಮಳಿಗೆಗಳು ಶಿಬಿರದಲ್ಲಿ ವಿಶೇಷತೆಗಳಾಗಿದ್ದವು. ಶರತ್ ಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.